ಪ್ರತಿಷ್ಠಿತ ವೆಸ್ಟ್ ಕೋಸ್ಟ್ ಮೋಟಾರ್ಸ್ ಸಂಸ್ಥೆಯ ನೂತನ ವಿಡಾ ಇವೋಟರ್ ಎಲೆಕ್ಟ್ರಿಕ್ ವಾಹನವನ್ನು ನಗರದ ವೆಲೆನ್ಷಿಯಾ ಬಳಿ ಇರುವ ಶಾಲಂ ಕಾಂಪ್ಲೆಕ್ಸ್ನಲ್ಲಿರುವ ವಿಡಾ ಶೋರೂಂನಲ್ಲಿ ಮಾರುಕಟ್ಟೆಗೆ ಲೋಕಾರ್ಪಣೆಗೊಳಿಸಲಾಯಿತು. ಅತಿಥಿಗಳಾದ ನಟ ಅಥರ್ವ ಪ್ರಕಾಶ್ ಮತ್ತು ಧನ್ಯ ಪೂಜಾರಿ ಅವರು ನೂತನ ವಾಹನವನ್ನು ಲೋಕಾರ್ಪಣೆಗೊಳಿಸಿದರು. ನೂತನ ವೀಡಾ ಎಲೆಕ್ಟ್ರಿಕ್ ಇವೋಟರ್ ವಾಹನದ ಗ್ರಾಹಕರಿಗೆ ಕೀ ಹಸ್ತಾಂತರಿಸಲಾಯಿತು. ಈ ಪ್ರಯುಕ್ತ ಗ್ರಾಹಕರಿಗಾಗಿ ವೀಡಾ VX2 ರೀಲ್ಸ್ ಸ್ಪರ್ಧೆ ಮತ್ತು Q&A ಚಾಲೆಂಜ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ವಿಜೇತರಿಗೆ ಬಹುಮಾನವಾಗಿ 2500 ರೂಪಾಯಿಗಳ ನಗದು ರಿಯಾಯಿತಿ ವೋಚರ್ ಅನ್ನು ವಿತರಿಸಲಾಯಿತು. ಹೀರೋ ವೀಡಾ VX2 ಕೈಗೆಟಕುವ ಪ್ಯಾಕೇಜ್ನಲ್ಲಿ ಪ್ರಾಯೋಗಿಕತೆಯನ್ನು ನೀಡುತ್ತದೆ. ಇದರ ಆರಂಭಿಕ ಶೋರೂಮ್ ಬೆಲೆ 44,990 ಆಗಿದ್ದು, ಪ್ರಪ್ರಥಮ ಬಾರಿಗೆ ಹೀರೋ ವೀಡಾ VX2 ದ್ವಿಚಕ್ರ ವಾಹನದಲ್ಲಿ ಬೇಸ್ ಸರ್ವಿಸ್ ತರಲಾಗಿದೆ. ವೀಡಾ VX2 ಉತ್ತಮ ಕಾರ್ಯಕ್ಷಮತೆ ಮತ್ತು ಆಕರ್ಷಕ ಬೆಲೆಯನ್ನು ಹೊಂದಿದ್ದು, ಬ್ಯಾಟರಿ ಸೇವೆಯೊಂದಿಗೆ ಗ್ರಾಹಕರ ಮನ ಸೆಳೆಯುವಂತಿದೆ. ಈ ಸಂದರ್ಭದಲ್ಲಿ ವೆಸ್ಟ್ ಕೋಸ್ಟ್ ಸಂಸ್ಥೆಯ MD ಮೊಹಮ್ಮದ್ ರಫೀಕ್ ಮತ್ತು ಜನರಲ್ ಮ್ಯಾನೇಜರ್ ಸಂದೀಪ್ ಅವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.